ತುಳು ಭಾಷೆ ಅಧಿಕೃತ ರಾಜಭಾಷೆ ಮಾಡ್ಬೋದು ಅನ್ಕೊಂಡಂಚಿನ ವಿಷಯ ನಮ್ಮ ಇನ್ನಿಕೋಡದ ವಿಚಾರ ಮಸ್ತ್ ಸಮಯ ದಯಪಂಡ ನಳಿನ್ ಕುಮಾರ್ನ ಪ್ರಣಾಳಿಕೆಡ್ಲ ತುಳು ಭಾಷೆಗೆ ಮಾನವೀಯ ಗೊತ್ತ ಅನ್ಕೊಂಡಂಚಿನ ವಿಚಾರ ರೀತಿ ಸಂಸದರ ಅಪ್ಪನ ಟೈಮ್ ಕೊಡ್ತಿದ್ರು ಇತ ಮುಟ್ಟ ಪಣ್ಣಿನ ತಾಂತ್ರಿಕ ದೋಷ ಬಂದು ಆಂಡ ಇತ ಮುರಣಿ ಸುನಿಲ್ ಕುಮಾರ್ ಬಂದು ಪಾತ್ರ ಬಂದರು ಓಪನ್ ಸ್ಟೇಟ್ಮೆಂಟ್ ಕೊಡಿರು ಓವೇ ಭಾಷೆಗಳ ಮೂಲ ಅಧಿಕೃತ ಭಾಷೆ ಕೊರ್ರೆ ಎಂಕಲಿರೋದು ಸಾಧ್ಯ ನೆಂಚಿ ಕನ್ನಡಕ್ಕೂ ಮಾತ್ರ ಅಪ್ಪಂಡ ಅಸ್ಸಾಂಡವರು ಒರಿಸ್ಸಾಡವರು ಇತ್ತೀಚೆ ಎನ್ಮಸಾರ ಜನ ಪಾತ್ರನ ಭಾಷೆಗೆ ಅಲ್ದ ರಾಜ್ಯದ ಅಧಿಕೃತ ಭಾಷೆ ಕೊಡ್ತಾರೆ ಬಂದಲ್ಲ ಮೂರು ಒಂಜಿ ಕೋಟಿ ಮಿತ್ತು ಪಾತ್ರನ ತುಳು ಭಾಷೆ ರಡ್ಡು ಕೊಟ್ಟಿರೋದು ಮಿತ್ತು ಪಾತ್ರ ತುಳುವರ್ನ ಕುಳು ಮಾತಾ ಕ್ಷೇತ್ರ ಉಳ್ಳಿ ಮಾತೆರೆಗಳ ತುಳು ಕನ್ನಡಕ್ಕೆ ಅರ್ಧ ಭಾಷೆ ಟ್ಯಾಕ್ಸ್ ಕಟ್ಟೋನಾದ್ರು ಕೂಡ ಮಾತಾ ವಿಚಾರ ಎಲ್ಲ ತುಳುವೇರು ದುಮ್ಮುಪ್ಪುನಪ್ಪದ ಅಪ್ಪನ ತುಳು ಭಾಷೆನೆ ಈತ ಕಡೆಗನ ಮಲ್ಪುನುದಾಯದು ಮುನೆಗೆ ಎಂಕಲೆಗೆ ಸುನಿಲ್ ಕುಮಾರ್ ಅವರು ಇದನ್ನ ಸರ್ಕಾರದ ಮುಖ್ಯನ ಆಯ್ನಾತು ಬೇಗ ಎಂಕಲೆಗೆ ಉತ್ತರ ಬೋರ್ಡ್ ಇದು ಕರ್ನಾಟಕ ಕನ್ನಡನೇ ಒಂದು ಇತ್ತಿಲ್ಲ ತುಳು ಭಾಷೆ ಕಲ್ಪವಂತಿನ ಶಾಲೆಗೆ ಟೀಚರ್ ನಕ್ಲೆಗೆ ಸರ್ಕಾರ ಇಂತ ಕೊರ್ಪುನಿತ್ತೆ ಸ್ವಾಮಿ ಇದ್ದ ಹೊತ್ತ ಕೊಟ್ಟು ಮುರಣಿ ಇತ್ತು ರಡ್ಡು ತಿಂಗಳ ಇತ್ತು ಈ ವಾರಡು ಬಾಕಿ ಇತ್ತಿನ ಸಂಬಳ ಎಲ್ಲ ಬರ್ಕೊಂಡು ಯಾನು ಡಾಕ್ಯುಮೆಂಟ್ ಮುಗಿದು ಕಂತು ಕೊಡ್ತೇನೆ ಯಾನು ಮಂತ್ರಿಗಳ ಕುಲ್ದು 26 ಲಕ್ಷ ಸಂಪಚಾರ ಹಾಕಿದ್ದಾನೆ ಈ ವಾರಡು ಸ್ಯಾಂಕ್ಷನ್ ಆದ 5 ಜನ ತುಳು ನ್ಯಾಯ ಎಂದು ಬಂದಲ್ಲ ಅಂಚಂಡ ಯಾನು ಇಂದಿನ ಅರ್ಥ ಬಂದ್ಬಂದ ನಮ್ಮ ಅದನ್ನು ಗೆತುನ್ನ ಸಹಜವಾದ ನಂಗೆ ದುಃಖ ಆಗ್ಬೋದು ಅದು ನಂಗೆ ನಮ್ಮ ಆಯ್ತು ಎದುರುಡುಂಟು ತುಳು ಭಾಷೆದ ವ್ಯವಸ್ಥೆಡು ಹೋರಾಟ ಮಲ್ಪನಂಚಿನ ಜನಗಳಿಗೆ ಮನಸ್ಸಿಗೊಂದು ನಮ್ಮನೆ ಭಾವನೆ ಅಂಚನ ಅಂದುತ್ತು ಅಂಚಾಗ್ತದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ನಾವು ಅಧಿಕೃತವಾಗಿ ಎಲ್ಲ ಕಡೆಗಳು ಉಪಯೋಗಿಸಬೇಕು ತುಳುನಾಡಿನಲ್ಲಿ ತುಳು ಉಪಯೋಗಿಸುವಂಥ ಸಂದರ್ಭದಲ್ಲಿ ಯಾರು ನಿಲ್ಲಿಸ್ತಾರೆ ನನ್ನ ಆಫೀಸ್ನಲ್ಲಿ ತುಳು ಬೋರ್ಡ್ ಹಾಕಿದ್ದೇನೆ ನನ್ನ ಆಫೀಸ್ನಲ್ಲಿ ತುಳು ಲಿಪಿಯಲ್ಲಿ ಹಾಕಿದ್ದೇನೆ ಯಾರು ಬಂದು ನಿಲ್ಲಿಸುವ ನನಗೆ ಬಸ್ಸಿಗೆ ತುಳು ಬೋರ್ಡ್ ಹಾಕಿ ಯಾರು ಬಂದು ನಿಲ್ಲಿಸ್ತಾರೆ ಯಾರು ತೆಗೀರಿ ಅಂತ ಹೇಳ್ತಾರೆ DC ಬರ್ತಾರೆ ವೇದವಸ್ತು ಅಂತಾರೆ ಅವರು ಸ್ಟೇಟ್ಮೆಂಟ್ ಆಗಿಲ್ಲ ಅವರು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು ಅಂತ ಹೇಳುವಂಥದ್ದು ಹೇಳಿದ ತಕ್ಷಣ ಐದು ಪೂರಕವಾದ ಐದು ಒತ್ತಡ ಕನ್ನಡ ಸಪೋರ್ಟ್ ಇತ್ತೇನೆ ಕನ್ನಡ ಇಲಾಖೆ ಸಪೋರ್ಟ್ ಇತ್ತೇನೆ ಟೀಚರ್ಸ್ ಆಗಲ್ಲ ಪೇಮೆಂಟ್ ಮತ್ತೊಂದು ಟೀಚರ್ಸ್ ಆಗಲ್ಲ ಪೇಮೆಂಟ್ ಮಲ್ಪರು ಶುರು ಮಾಡ್ತೀನಿ ಅಪ್ಪ ಇಂಚೋಗು ಮಾತ್ರ ಐಡ್ದುಂಬು ಅಕಾಡೆಮಿ ಇರ್ದು 3,000 ಗೌರವಧನ ಕೊರೊಂದಿತ್ತಿನ ಅಂತಂದ್ರೆ ಸರ್ಕಾರ ಇತ ಒಂಜಿ ಬನ್ಪ ಅತಿಥಿ ಶಿಕ್ಷಕರು ಪನ್ಪು ನಂಚನ ಒಂದೇ ತಡೆ ಇಟ್ಟಿಟ್ಟು ಶಿಕ್ಷಣ ಇಲಾಖೆ ಹಿಡಿದು ಸಂಬಳ ಕೊಡ್ಕೊಂಡು ನಾವು ತುಳು ಶಿಕ್ಷಕರಿಗೆ ದಾಯಿ ಪೂಜಿ ಇತ್ತ ಮಾತ್ರ ಅತ್ತೆ ಬರ್ತೀನಿ ಶಿಕ್ಷಕರಿಗೆ ಸರ್ಕಾರದ ಸಂಬಳ ಕೊರ್ರೆ ಬರ್ತೀನಿ ದಾಯಿ ಬಣ್ಣ ಅಕ್ಕಲಿಗೆ 6 ಲಕ್ಷ ಬಾಕಿ ಇತ್ತೀನಿ ಐಡ್ದುಂಬು ಅಕಾಡೆಮಿ ಹಿಡಿದು 3,000 ರೂಪಾಯಿ ಗೌರವಧನ ಕೊಡ್ದು ಹೋಗುನ ಅಂತಂದ್ರೆ ಪಕ್ಕ ಸರ್ಕಾರ ಹಿಡಿದು 1 ರೂಪಾಯಿ ಎಲ್ಲ ಏರೆಗಳ ಹೋಗಿತ್ತು ನಮ್ಮ ಆ ಸಿಚುವೇಶನ್ ಇಲ್ಲ ಆ ಸಿಚುವೇಶನ್ ಕೆಲವು ಹಂತವಾದ ನಮ್ಮ ಬೇಡಿಕೆದ ವ್ಯವಸ್ಥೆ ಹೊರನೆ ಪೂರ ನಮ್ಮ ಮನಸ್ಸಿಗೆ ಮಸ್ತು ಆ ಮಸ್ತಿತ್ತಿನ ಪೂರನು ಹೊರನೆ ನಮ್ಮ ಇತ್ತೆ ಉಪ್ಪುನಂಚಿನ ಪರಿಸ್ಥಿತಿ ನಮ್ಮ ಇತ್ತೆ ಆ ಪರಿಸ್ಥಿತಿ ಇಲ್ಲ ಆ ಪರಿಸ್ಥಿತಿಗೆ ಪೂರಕವಾಗಿ ಒಂದೊಂದು ಮಲ್ತೊಂದು ಪೋಡತ್ತಂದ್ರೆ ನಮಕ್ಕೆ ನಮ್ಮ ಗೋಲು ಏಮ್ ನಮ್ಮ ಏಮ್ ಎಂಕಲ್ನ ವಿಷನ್ ಎಂಚಿನ ಉಂಟು ಅವನ ನೂದಕ್ಕೆ ನೂದು ಆ ವಿಷನ್ಗೆ ಪೋಯಾಗ ಐದು ಮಸ್ತ್ ಅಂತಂತಾದ ಪೋಡ ಪುನಃ ದೇವಗ ಇತ್ತೊಂದು ಬೇಡ ಅಂತದ ನವರಾತ್ರಿ ಆಗಿ ಕೂಡಲೇ ಎಂಕುಲು ಅಧಿಕೃತವಾದ ಎಂಕುಲು ಕುಳ್ಳುದು ಸುನೀಲ್ ಕುಮಾರ್ ಮಂತ್ರಿಗಳ ಕುಳ್ಳದು ಪೂರಕವಾದ ನಿಕ್ಲೆಗೆ 1 ಮಿನಿಟ್ ನಿಕ್ಲೆಗೆ ಪ್ರಾಮಾಣಿಕವಾದ ಎಂಜಿನ ಮಾಡ್ಬೋದು ಹಾಕೋದು ಏನು ಪೂರ ಮಾಡ್ಕೊಂಡು